9 ತಿಂಗಳಲ್ಲಿ ಇಷ್ಟೊಂದು ಭವ್ಯವಾದ ಊತಸ್ಥಾನವನ್ನು ಮಾಡಬೇಕಿದ್ರೆ ಅದು ಬಹಳ ಕಷ್ಟ ಸಾಧ್ಯವಾದಂತಹ ವಿಚಾರ. ಪೂಮಾನಿ, ಕಿನ್ನಿಮಾಣಿ, ಪಿಲಿಭೂತ ದೈವಗಳ ಹೊರೆ ಕಾಣಿಕೆಯು ಎಲ್ಲ ಬರದ ಸಿದ್ಧತೆಗಳು ನಡೀತಿದೆ. ಯಾವ ರೀತಿಯಲ್ಲಿ ಆಲೋಚನೆ ಮಾಡಿದ್ದೇವೆ ಅದಕ್ಕಿಂತ 10 ಪಟ್ಟು ಈ ಕೆಲಸ ಮುಂದುವರಿದಿದೆ. ಈ ದೈವಸ್ಥಾನ ಆದ್ದೇ ಕರಸೇವಕರಿಂದ ದಿನಕ್ಕೆ 100-150 ಜನರಿಗಿಂತ ಜಾಸ್ತಿ ಕರಸೇವೆಯ ಮೂಲಕ ಇಂಥದ್ದೊಂದು ಭವ್ಯವಾದಂಥ ದೇವಸ್ಥಾನ ನಿರ್ಮಾಣ ಆಗಿದೆ. ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿಗೆ ಭಕ್ತಾದಿಗಳು ಬಂದು ಅವರವರ ಕಷ್ಟವನ್ನು ಬಗೆಹರಿಸಿಕೊಂಡು ಹೋಗ್ತಾ ಇದ್ದಾರೆ. ಇದು 1939ರಲ್ಲಿ ನನ್ನ ಪಿಜ್ಜ ಹಂಚಿನ ಮಾಡಿಗೆ ಪರಿವರ್ತನೆ ಮಾಡಿ ಮೊದಲು ಮುಳಿ ಮಾಡಿತ್ತು. ಇತಿಹಾಸ ಪ್ರಸಿದ್ಧವಾದಂಥ ಒಂದು ದೈವಸ್ಥಾನ, ಇದು ಕಾರಣಿಕವಾದಂತಹ ದೈವಸ್ಥಾನ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತುಳುನಾಡು ದೈವ ದೇವರುಗಳ ನೆಲೆಬೀಡು. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಕಾರಣಿಕತೆ ಮೆರೆದ ದೈವಗಳ ಶಕ್ತಿಯ ನಡೆಯಿದೆ. ಅದರ ಜೊತೆಗೆ ಆರಾಧನೆ ನಿತ್ಯ ನಿರಂತರವಾಗಿ ನಡೀತಾ ಇದೆ. ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಆರ್ಲಪದವು ಪಾಣಾಜಿಯ ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವದ ಸಂಭ್ರಮ ಇದೆ. ಸಕಲ ಸಿದ್ಧತೆಗಳು ನಡೀತಾ ಇದೆ. ಊರಿನ ಭಕ್ತರೆಲ್ಲ ಒಂದುಗೂಡಿ ಕರಸೇವೆಯಲ್ಲಿ ಕೈಜೋಡಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿರುವಂತಹ ವಿಶೇಷವಾಗಿರುವಂತಹ ಚಿತ್ರಣವನ್ನ ನೋಡಬೇಕು, ಇತಿಹಾಸವನ್ನ ತಿಳ್ಕೊಳ್ಬೇಕು. ಅದರ ಜೊತೆಗೆ ಬ್ರಹ್ಮಕಲಶೋತ್ಸವಕ್ಕೆ ಸಕಲ ಸಿದ್ಧತೆಗಳು ಯಾವ ರೀತಿಯಾಗಿ ನಡೀತಾ ಇದೆ, ಸಮಿತಿಯ ಸದಸ್ಯರು ಏನ್ ಹೇಳ್ತಾರೆ, ಇವೆಲ್ಲವನ್ನ ಕೂಡ ಕೇಳ್ಕೊಂಡು ನೋಡ್ಕೊಂಡು ಬರೋಣ ಬನ್ನಿ. ಹಲವಾರು ದೈವಸ್ಥಾನಗಳ ಅಭಿವೃದ್ಧಿಗೆ ಸಹಕಾರವನ್ನ ನೀಡಿದವರು. ಹಾಗೆಯೇ ಪಾಣಾಜಿಯಲ್ಲಿರುವಂತಹ ಕಿನ್ನಿಮಾಣಿ ಪೂಮಾನಿ ಪಿಲಿಭೂತ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ನಾನು ಜೊತೆಗಿದ್ದೇನೆ, ನೀವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋಗಿ, ನಾನು ಹಿಂದೆ ನಿಂತು ಸಹಕಾರವನ್ನ ನೀಡ್ತೇನೆ ಅಂತ ಹೇಳ್ತಾ ಬಂದಿರೋರು ಅಂತ ಹೇಳಿದ್ರೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಸಂಚಾಲಕರಾಗಿರುವಂತಹ ಶಶಿಕುಮಾರ್ ರೈ ಬಾಲ್ಯುಟ್ ಅವರು. ಇವರು SADCC ಬ್ಯಾಂಕ್ನ ನಿರ್ದೇಶಕರು ಕೂಡ ಹೌದು. ಎಸ್ ಸರ್, ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಇಲ್ಲಿನ ಅಭಿವೃದ್ಧಿ ಕಾರ್ಯಗಳಲ್ಲಿ ನೀವು ಕೈ ಜೋಡಿಸ್ತಾ ಇದ್ದೀರಾ. ಹಾಗಾಗಿ ಈ ಒಂದು ಕ್ಷೇತ್ರದ ಬಗ್ಗೆ ಹಾಗೇನೆ ಬ್ರಹ್ಮಕಲಶೋತ್ಸವದ ಬಗ್ಗೆ ಹೇಳೋದಾದ್ರೆ ಸರ್. ಎಲ್ಲ ಸುದ್ದಿ ಮಾಧ್ಯಮದ ಮಿತ್ರರಿಗೆ ಹಾಗೂ ಎಲ್ಲ ಭಗವದ್ಭಕ್ತ ಬಂಧುಗಳಿಗೆ ಸ್ವಾಗತವನ್ನು ಕೋರುತ್ತಾ, ಸುಮಾರು 8 ವರ್ಷಗಳ ಹಿಂದೆ ಈ ನಮ್ಮ ರಣಮಂಗಲ ಸುಬ್ರಹ್ಮಣ್ಯೇಶ್ವರ ದೇವರ ಬ್ರಹ್ಮಕಲಶೋತ್ಸವ ಮತ್ತು ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶೋತ್ಸವವನ್ನು ಬಹಳ ಅದ್ದೂರಿಯಿಂದ ನಡೆಸಿದ್ದೇವೆ. ಬಹುಶಃ ಆ ಸಮಯದಲ್ಲಿ ಇಲ್ಲಿನ ಅನುವಂಶೀಯ ಆಡಳಿತ ಮುಕ್ತೇಸರರಾದ ಶ್ರೀಕೃಷ್ಣ ಬೋಳಿಲಾಯರವರು ಈ ದೈವಸ್ಥಾನದ ಅಜೀರ್ಣಾವಸ್ಥೆಯಲ್ಲಿದೆ, ಈ ಜೀರ್ಣೋದ್ಧಾರವನ್ನು ಮಾಡಬೇಕು ಎನ್ನುವಂತಹ ಸೂಚನೆಯನ್ನು ನೀಡಿದರು. ಬಹುಶಃ ಕಳೆದ 24ರ ಮಾರ್ಚ್ 13ರಂದು ಅಜೀರ್ಣಾವಸ್ಥೆಯಲ್ಲಿರತಕ್ಕಂತಹ ದೈವಸ್ಥಾನದ ಜೀರ್ಣೋದ್ಧಾರಕ್ಕೆ ಹೊರಟು ಒಂದೇ ದಿವಸದಲ್ಲಿ ಇಲ್ಲಿನ ಭಗವದ್ಭಕ್ತರು ಹಿಂದಿನ ಭೂತಸ್ಥಾನವನ್ನು ನೆಲಸಮ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದರು. ಬಹುಶಃ ಆವತ್ತೇ ನಾವು ಎಣಿಸಿದ್ದೇವೆ, ಇಲ್ಲಿನ ಭಗವದ್ಭಕ್ತರು ಕರಸೇವೆಯಲ್ಲಿ ನಿಪುಣರು ಎನ್ನುವಂಥದ್ದನ್ನು ಊಹಿಸಿದ್ದೇವೆ. ಆ ಕರಸೇವಕರ ಶ್ರಮದಿಂದ ಇಷ್ಟೊಂದು ಕೆಲಸ ಕಾರ್ಯಗಳು ನಡೆದುಕೊಂಡು ಬಂದಿದೆ. ಬಹುಶಃ ಕಳೆದ 9 ತಿಂಗಳಿಂದ ನಿರಂತರವಾಗಿ ಒಂದೇ ಒಂದು ದಿವಸ ನಮ್ಮ ಹಬ್ಬ ಹರಿದಿನ ಇರಬಹುದು, ಇನ್ನಿತರ ದಿವಸಗಳಲ್ಲಿ ಕೆಲಸ ಕಾರ್ಯಗಳನ್ನು ನಿಲ್ಲಿಸದೆ ಪ್ರತಿ ದಿವಸ ಇಲ್ಲಿನ ಆಚಾರಿಗಳಿರಬಹುದು, ಕರಕುಶಲ ಕರ್ಮಿಗಳಿರಬಹುದು, ಇಲ್ಲಿನ ಮೇಸ್ತ್ರಿಗಳಿರಬಹುದು, ಆ ಕೆಲಸ ಕಾರ್ಯಗಳನ್ನು ಪೂರೈಸ್ತಾ ಕಳೆದ 2 ದಿವಸಗಳ ಹಿಂದೆ ಇಲ್ಲಿಯ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಪೂರ್ಣಗೊಂಡಿದೆ. ಬಹುಶಃ ಇಷ್ಟೊಂದು 9 ತಿಂಗಳಲ್ಲಿ ಇಷ್ಟೊಂದು ಭವ್ಯವಾದ ಒಂದು ಭೂತಸ್ಥಾನವನ್ನು ಮಾಡಬೇಕಿದ್ರೆ ಅದು ಬಹಳ ಕಷ್ಟ ಸಾಧ್ಯವಾದಂತಹ ವಿಚಾರ. ನಾನು 7-8 ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿದ್ದೆ. ಆದರೆ ಇಷ್ಟೊಂದು ಬಹಳ ಸಣ್ಣ ಸಮಯದಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ನಡೆದಂತಹ ಒಂದು ಕೆಲಸ ಕಾರ್ಯ ಇದ್ದರೆ ಅದು ಪಾಣಾಜೆ ಎನ್ನಬಹುದು. ಬಹುಶಃ ಇಲ್ಲಿಯ ಈ ಗ್ರಾಮದ ಒಂದು ಇತಿಹಾಸವನ್ನು ನಾವು ಮೆಲುಕು ಹಾಕಿದರೆ ಈ 9 ತಿಂಗಳಲ್ಲಿ ಇಲ್ಲಿಗೆ ಬೇಕಾದಂತಹ ಕಲ್ಲಿನ ವ್ಯವಸ್ಥೆ ಇದೆ. ಸುಮಾರು 4.5 ಎಕರೆ ಜಾಗ ಈ ದೈವಸ್ಥಾನಕ್ಕೆ
ಮೀಸಲಾದಂತಹ ಜಾಗ, ಅದರಲ್ಲಿ ಕಲ್ಲಿನ ವ್ಯವಸ್ಥೆಗಳು ಸಿಕ್ಕಿವೆ. ಅದೇ ರೀತಿ ಸುಮಾರು 53 ಮರಗಳನ್ನು ಇಲ್ಲಿನ ಗ್ರಾಮಸ್ಥರು ತಮ್ಮ ವರ್ಗ ಪಟ್ಟಾಸ್ಥಳದಿಂದ ನಮಗೆ ಧರ್ಮಾರ್ಥವಾಗಿ ನೀಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಯಾವುದೇ ಒಂದು ದೃಷ್ಟಿಯಿಂದ ನಾವು ಸಿಮೆಂಟ್ ಇರಬಹುದು, ಹೊಯ್ಗೆ ಇರಬಹುದು, ಇದಕ್ಕೆ ಹಣವನ್ನು ಕೊಟ್ಟಿದ್ದೇವೆ ಹೊರತು ಕಳ್ಳು ಮತ್ತು ನಮ್ಮ ಮರಗಳಿಗೆ ಯಾವುದೇ ಒಂದು ದೃಷ್ಟಿಯಿಂದ ಇಲ್ಲಿನ ಸಮಿತಿಯಿಂದ ಹಣವನ್ನು ನಾವು ವ್ಯಯ ಮಾಡಲಿಲ್ಲ. ಬಹುಶಃ ಬಹಳ ನೈಪುಣ್ಯತೆಯಿಂದ ನಮ್ಮ ಕರಕುಶಲಕರ್ಮಿಗಳು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದೇ ರೀತಿ ದೈವಸ್ಥಾನಕ್ಕೆ ಹಿತ್ತಾಳೆಯನ್ನು ಹಾಸಿ ಬಹಳ ಭವ್ಯವಾದ ದೈವಸ್ಥಾನವನ್ನಾಗಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಸುತ್ತು ಪೌಳಿಗೆ ಗ್ರಾನೈಟನ್ನು ಅಳವಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಇಂತಹ ದೈವಸ್ಥಾನ ಬಹುಶಃ ಈ ಭಾಗದಲ್ಲಿ ನಮಗೆ ಕಾಣಲಿಕ್ಕೆ ಸಿಗದಂತಹ ದೃಷ್ಟಿಯ ಒಂದು ಕೆಲಸ ಕಾರ್ಯಗಳಾಗಿದೆ ಎನ್ನುವಂಥದ್ದನ್ನು ಹೇಳಲಿಕ್ಕೂ ನಾನು ಸಂತೋಷ ಪಡ್ತೇನೆ. ಅದೇ ರೀತಿ ಕೆಳಗಿನ ಭಾಗದಲ್ಲಿ 2 ಮಾಡಗಳು, ಒಂದು ಕುದುರೆಗೆ ಒಂದು ಆಲಯ, ಈ ಎಲ್ಲ ವ್ಯವಸ್ಥೆಗಳನ್ನು ಪೂರ್ತಿಗೊಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಬಹುಶಃ ಅದರ ಜೊತೆಯಾಗಿ ಸುಮಾರು 2,000ಕ್ಕೂ ಮಿಗಿಲಾಗಿ ಭಗವದ್ಭಕ್ತರು ಕರಸೇವೆಯಲ್ಲಿ ತೊಡಗಿಸಿರತಕ್ಕಂತಹ ಕೆಲಸ ಕಾರ್ಯಗಳನ್ನು ನೋಡ್ತಾ ಇದ್ದೇವೆ. ಕಳೆದ ಒಂದು 16 ದಿವಸಗಳಿಂದ ಇಲ್ಲಿ 6:30 ಗಂಟೆಗೆ ಕರಸೇವೆಯನ್ನು ಆರಂಭಿಸಿ 3:30 ಗಂಟೆಯ ತನಕ ಕರಸೇವೆಯನ್ನು ಮಾಡತಕ್ಕಂತಹ ಈ ಭಾಗದ ಭಗವದ್ಭಕ್ತರಿದ್ದಾರೆ. ಬಹುಶಃ ನಿಜವಾಗಿಯೂ ಈ ಭಾಗದ ಭಗವದ್ಭಕ್ತರನ್ನು ಅಭಿನಂದಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಯಾವುದೇ ಒಂದು ದೃಷ್ಟಿಯಿಂದ ಕೂಲಿ ಕಾರ್ಮಿಕರಿಗೆ ನಾವು ಇಲ್ಲಿ ಹಣವನ್ನು ನೀಡಿಲ್ಲ. ಬಹುಶಃ ಎಲ್ಲ ಕೆಲಸ ಕಾರ್ಯಗಳು ಕರಸೇವೆಯಿಂದ ನಡೆದಿದೆ ಎನ್ನುವಂಥದ್ದನ್ನು ಹೇಳಲಿಕ್ಕೂ ನಾನು ಸಂತೋಷ ಪಡ್ತೇನೆ. ಇಲ್ಲಿಯ ವಿಶೇಷ ಏನೆಂದರೆ ಕಳೆದ 1.5 ತಿಂಗಳ ಹಿಂದಿಗಿನವರೆಗೆ ಯಾವುದೇ ಒಂದು ಧನ ಸಂಗ್ರಹಕ್ಕೆ ಗ್ರಾಮವನ್ನು ಬಿಟ್ಟು ನಾವು ಹೋಗಿಲ್ಲ. ಈ ಗ್ರಾಮಸ್ಥರೇ ಇಲ್ಲಿ ಪ್ರತಿ ಮನೆಯಿಂದ 5,000 ರೂಪಾಯಿಗಳಿಗಿಂತ ಮಿಕ್ಕಿ ನೀಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ನಾನು ಮೊನ್ನೆ ಒಂದು ಸಂಜೆಯ ಹೊತ್ತಿಗೆ ಇಲ್ಲಿ ಕುಳಿತುಕೊಂಡಿರುವಂತಹ ಸಂದರ್ಭದಲ್ಲಿ ಒಬ್ಬ ಪ್ರಾಯಸ್ಥರು ಅವರೊಂದು ವಿಚಾರವನ್ನು ಹೇಳ್ತಾರೆ. ನನ್ನ ಮನೆಯಲ್ಲಿ 2 ರೋಗಿಗಳಿದ್ದಾರೆ, ಅವರಿಗೆ ಮದ್ದಿನ ವ್ಯವಸ್ಥೆಯನ್ನು ಮಾಡಬೇಕು, ಅದರ ಜೊತೆಯಾಗಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎನ್ನುವಂಥ ದೃಷ್ಟಿಯಿಂದ ನಾನು 5,000 ನೀಡ್ತಿದ್ದೇನೆ ಎನ್ನುವಂತಹ ಮಾತನ್ನು ಹೇಳಿದರು. ಅಂದರೆ ನನಗೆ ಎಷ್ಟು ಕಷ್ಟ ಆದರೂ ಈ ದೈವಸ್ಥಾನಕ್ಕೆ ನಾನು ದೇಣಿಗೆಯನ್ನು ನೀಡಬೇಕು ಎನ್ನುವಂತಹ ಮನೋಭಾವ ಇಲ್ಲಿನ ಭಗವದ್ಭಕ್ತರಲ್ಲಿ ಇದೆ ಎನ್ನುವಂಥದ್ದನ್ನು ನಾವು ಊಹಿಸ್ಬೋದು. ಬಹುಶಃ ಈ ಭಗವದ್ಭಕ್ತರ ಸಹಕಾರದಿಂದ ಬಡವ ಬಲ್ಲಿದ ಎನ್ನುವಂತಹ ದೃಷ್ಟಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಈ ಎಲ್ಲ ಕೆಲಸ ಕಾರ್ಯಗಳಿಗೆ ತೊಡಗಿಸುವಂತಹ ಕೆಲಸಗಳಾಗಿವೆ. ಕಳೆದ 1.5 ತಿಂಗಳಿಂದ ನಾವು ಪರಗ್ರಾಮಗಳಿಗೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೆ ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ಭಗವದ್ಭಕ್ತರ ಬಾಯಿಯಿಂದ ನಮಗೆ ಬಹಳ ಸಂತೋಷದ ವಿಚಾರಗಳು ಬರ್ತಾ ಇವೆ. ದೈವಸ್ಥಾನವನ್ನು 9 ತಿಂಗಳಲ್ಲಿ ನೀವು ಮಾಡಿದ್ದೀರಿ, ಭವ್ಯವಾದ ಒಂದು ಆಲಯವನ್ನು ನಿರ್ಮಾಣ ಮಾಡಿದ್ದೀರಿ, ನಾವು ಇದಕ್ಕೆ ಬೇಕಾದಷ್ಟು ಸಹಕಾರವನ್ನು ನೀಡ್ತೇವೆ ಎನ್ನುವಂತಹ ವಿಚಾರವನ್ನು ನಮಗೆ ಭಗವದ್ಭಕ್ತರು ಹೇಳ್ತಾ ಇದ್ದಾರೆ. ಬಹುಶಃ ಸಂತೋಷವಾದಂತಹ ಒಂದು ಕೆಲಸ ಕಾರ್ಯ ನಾವು ಮಾಡಿದ್ದೇವೆ ಎನ್ನುವಂತಹ ನಮಗೆ ಒಂದು ಹೆಮ್ಮೆ ಇದೆ. ಈ ಹೆಮ್ಮೆಯಿಂದ ಈ ದೈವಸ್ಥಾನದ ಬ್ರಹ್ಮಕಲಶೋತ್ಸವವನ್ನು 19 ಮತ್ತು 20ನೇ ತಾರೀಕಿಗೆ ನಾವು ಇಟ್ಟಿದ್ದೇವೆ. ಬಹುಶಃ 10ನೇ ತಾರೀಕಿಗೆ ಸುಮಾರು 10,000 ಭಗವದ್ಭಕ್ತರಿಗೆ ಅನ್ನದಾನದ ವ್ಯವಸ್ಥೆಯನ್ನು ಮಾಡ್ತೇವೆ. 20ನೇ ತಾರೀಕಿಗೆ ಬ್ರಹ್ಮಕಲಶೋತ್ಸವದ ದಿವಸ ಸುಮಾರು 15,000 ಭಗವದ್ಭಕ್ತರಿಗೆ ಅನ್ನದಾನದ ಸೇವೆಯನ್ನು ಮಾಡುವವರಿದ್ದೇವೆ. ಬಹುಶಃ ಈ ಎಲ್ಲ 4.5 ಎಕರೆ ಜಾಗಕ್ಕೂ ಚಪ್ಪರದ ವ್ಯವಸ್ಥೆಯನ್ನು ಮಾಡಿ ನಾಡ್ದಿನ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಬೇಕು ಎನ್ನುವಂತಹ ಆಲೋಚನೆಯಲ್ಲಿ ಎಲ್ಲ ಸಮಿತಿಯ ಪದಾಧಿಕಾರಿಗಳು ಮತ್ತು ಊರಿನ ಭಗವದ್ಭಕ್ತರ ಆಲೋಚನೆ ಇದೆ. ಬಹಳ ಒಂದು ಉಲ್ಲೇಖನೀಯ ಕೆಲಸ ಕಾರ್ಯಗಳನ್ನು ಈ ಊರಿನ ಭಗವದ್ಭಕ್ತರು ಮಾಡಿದ್ದಾರೆ ಎನ್ನುವಂಥದ್ದನ್ನು ಹೇಳಲಿಕ್ಕೂ ನಾನು ಸಂತೋಷ ಪಡ್ತೇನೆ. ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಸುದ್ದಿ ಮಾಧ್ಯಮದ ಮೂಲಕ ನಾವು ಮನೆಗೆ ಬಂದು ಆಮಂತ್ರಣವನ್ನು ನೀಡಬೇಕಿತ್ತು, ಆದರೆ ನಮಗೆ ಅನಾನುಕೂಲವಾಗಿದೆ. ಇದೇ ಮಾಧ್ಯಮದ ಮೂಲಕ ನಿಮಗೆ ಆಮಂತ್ರಣವನ್ನು ನೀಡ್ತಾ ಇದ್ದೇವೆ. ನಾಡ್ದು ಇದೇ ತಿಂಗಳ 19 ಮತ್ತು 20ನೇ ತಾರೀಕಿನಂದು ಈ ನಮ್ಮ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮದಲ್ಲಿ ತಾವು ಭಾಗಿಗಳಾಗಬೇಕು. ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಇನ್ನೊಮ್ಮೆ ಮಾಡ್ತಾ ಇದ್ದೇವೆ. ಬಹುಶಃ ನಮಗೆ ಸುದ್ದಿ ಮಾಧ್ಯಮ ನಮಗೆ ಪೂರ್ತಿ ಸಹಕಾರವನ್ನು ನೀಡಿದೆ. ಸುದ್ದಿ ಮಾಧ್ಯಮದವರು ಪ್ರತಿ ದಿವಸ ನಮ್ಮನ್ನು ಎಚ್ಚರಿಸ್ತಾ ಇದ್ದರು, ಎಷ್ಟು ಕೆಲಸ ಆಗಿದೆ. ಅದನ್ನು ನಾವು ಕೆಲವು ಮೀಟಿಂಗ್ಗಳನ್ನು ನಡೆಸುವಂಥ ಸಂದರ್ಭದಲ್ಲಿ ಸುದ್ದಿ ಪತ್ರಿಕೆ ಮತ್ತು ಮಾಧ್ಯಮದ ಮೂಲಕ ನಮಗೆ ಪ್ರಚಾರವನ್ನು ನೀಡಿ ತಾಲೂಕಿನಾದ್ಯಂತ ಈ ಕೆಲಸ ಕಾರ್ಯಗಳನ್ನು ನೋಡಲಿಕ್ಕೆ ನಮ್ಮಲ್ಲಿಗೆ ಬಂದಂತಹ ತುಂಬ ಭಗವದ್ಭಕ್ತರಿದ್ದಾರೆ. ಹಾಗೆ ನಾನು ಸುದ್ದಿ ಮಾಧ್ಯಮದ ನಮ್ಮ ಗೌರವಾನ್ವಿತ
ಅಧ್ಯಕ್ಷರಾದ ಮತ್ತು ಮಾಲಕರಾದ ಡಾಕ್ಟರ್ UP ಶಿವಾನಂದರ ಅವರು ಮತ್ತು ಅವರ ಎಲ್ಲ ಮಾಧ್ಯಮ ಮಿತ್ರರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಇನ್ನೊಮ್ಮೆ ಈ ಬ್ರಹ್ಮಕಲಶೋತ್ಸವ ಸಮಿತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಎಲ್ಲ ಭಗವದ್ಭಕ್ತರಿಗೆ ಆಮಂತ್ರಣವನ್ನು ನೀಡ್ತಾ ಇದ್ದೇವೆ. ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೈವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದೆ. ಭಕ್ತರೆಲ್ಲ ಆಗಮಿಸಿ ಭಕ್ತಿಪೂರ್ವಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಹಾಗೇನೆ ಯಾವುದೇ ಒಂದು ಕ್ಷೇತ್ರದಲ್ಲಿ, ಯಾವುದೇ ಒಂದು ಪುಣ್ಯಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ನಡೆಯುತ್ತೆ ಅಂತ ಹೇಳಿದಾಗ ಹೊರಕಾಣಿಕೆ ಭಕ್ತರು ಸಮರ್ಪಿಸ್ತಾರೆ. ಬ್ರಹ್ಮಕಲಶೋತ್ಸವ ಸಮಿತಿಯ ಸಂಚಾಲಕರಾಗಿರುವಂಥ ಬಾಬುರೈ ಕೋಟಿ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಬ್ರಹ್ಮಕಲಶೋತ್ಸವ ತುಂಬ ವರ್ಷಗಳಿಂದ ನೀವು ಅಂದ್ಕೊಂಡಿರ್ಬೋದು ಈ ಒಂದು ಕ್ಷೇತ್ರ ಬ್ರಹ್ಮಕಲಶೋತ್ಸವ ಆಗೋದನ್ನು ಕಾಣಬೇಕು ಅಂತ. ಇವಾಗ ಆ ಸುಸಂದರ್ಭ ಬಂದಿರುವಂಥದ್ದು ಸರ್. ಹೊರಕಾಣಿಕೆ ವ್ಯವಸ್ಥೆಯ ಬಗ್ಗೆ ಮಾತಾಡೋದು. ನಾವು ಹೊರಕಾಣಿಕೆ ಈ ರಣಮಂಗಳ ಸುಬ್ರಹ್ಮಣ್ಯೇಶ್ವರ ದೇವರನ್ನು ನೆನೆಸಿಕೊಂಡು ಆ ರಣಮಂಗಳ ಸುಬ್ರಹ್ಮಣ್ಯೇಶ್ವರ ದೇವರ ಹೊರಕಾಣಿಕೆ ಸಹ ಅದ್ಧೂರಿಯಾಗಿ ಪುತ್ತೂರು ತಾಲೂಕಿನಲ್ಲಿ ನಾವು ಮಾಡಿದ್ದು ಇತಿಹಾಸದಲ್ಲಿ ಸೇರಿಕೊಂಡಿದೆ. ಅದೇ ರೀತಿ ಇಲ್ಲಿ ಸಹ ಪೂಮಾಣಿ ಕಿನ್ನಿಮಾಣಿ ಪಿಲಿಭೂತ ದೈವಗಳ ಒಂದು ಹೊರೆಕಾಣಿಕೆಯು ಎಲ್ಲ ಬರದ ಸಿದ್ಧತೆಗಳು ನಡೀತಿದೆ. ಈಗ ತಾನೇ ನಾವು ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡಿ ಅಲ್ಲಿಂದ ಸಮೇತ ಹೊರೆಕಾಣಿಕೆಯನ್ನು ಮಾಡಿಸಿ ಇಲ್ಲಿ ಮಾತುಕತೆ ಮಾಡಿ ಇಲ್ಲಿ ಬಂದಿದ್ದೇವೆ. ಅದಲ್ಲದೆ ಪುತ್ತೂರು ತಾಲೂಕಿನ ಕೆಲವು ದೇವಸ್ಥಾನಗಳು, ಕಾವು ಇರ್ಬೋದು, ಪಡುಮಲೆ ಇರ್ಬೋದು, ಇರ್ದೆ, ಬೆಟ್ಟಂಪಾಡಿ ಹಾಗೂ ಕೆಲವು ಒಡ್ಯ ಮಠದ ಬೆಟ್ಟು ದೇವಸ್ಥಾನಗಳು ಹಾಗೂ ಕೆಲವು ಭಜನಾ ಮಂದಿರಗಳನ್ನೆಲ್ಲ ಸಂಪರ್ಕಿಸಿ, ಅದಲ್ಲದೆ ಇಲ್ಲಿನ ಊರಿನ ಎಲ್ಲ ಭಕ್ತರಲ್ಲಿ ನಾವು ಬೇಡಿಕೊಂಡಾಗ ಎಲ್ಲರೂ ಸಕಲ ಮಾಡ್ತಿದ್ದೇವೆ ನಾವು. ಅದಲ್ಲದೆ ನಾವೀಗ ನಮ್ಮ ಗಡಿ ಭಾಗವಾದ ಇಲ್ಲಿಂದ ಸಾಧಾರಣ ಉಡ್ಡಂಗಳ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಇದರಿಂದ ನಾವು ಮೆರವಣಿಗೆಯ ಮುಖಾಂತರ ಇಲ್ಲಿ ಬರುವ ಇದನ್ನು ನಾವು ಏರ್ಪಡಿಸಿಕೊಂಡಿದ್ದೇವೆ. ಅದು 19 ತಾರೀಕು ಬೆಳಿಗ್ಗೆ 9 ಗಂಟೆಗೆ ನಾವು ಮೆರವಣಿಗೆ ಮುಖಾಂತರ ಬ್ಯಾಂಡು ವಾದ್ಯಗಳೊಂದಿಗೆ ಕುಣಿತ ಭಜನೆಗಳನ್ನು ಸೇರಿಸಿಕೊಂಡು ಹಾಗೂ ಊರಿನ ಮಾನ್ಯ ಶಾಸಕರು, ನಮ್ಮ ಸಂಚಾಲಕರು ಶಶಿಕುಮಾರ್ ರೈ ಬಾಲಿಯೋಟರವರು, ನಮ್ಮ ಮುಕ್ತೇಶ್ವರರು, ಶ್ರೀಕೃಷ್ಣ ಬೊಳಿಲೆಯವರು ಎಲ್ಲ ಈ ಊರಿನ ಹಾಗೂ ಪರ ಊರಿನ ಎಲ್ಲ ಜನರನ್ನು ಸೇರಿಸಿಕೊಂಡು ಅದ್ಧೂರಿಯಾಗಿ ನಾವು ಒಂದು ಹೊರೆಕಾಣಿಕೆಯನ್ನು ಸಮರ್ಪಿಸಬೇಕು ಅಂತೇಳಿ ನಾವು ನಮ್ಮ ಸಮಿತಿಯವರು, ನಾನು ಆಗಿರ್ಬೋದು, ನಮ್ಮ ಸಂಚಾಲಕ ಸುರೇಶ್ ಪೂಜಾರಿ ಅವರು, ಅನಂತರ ಅವರು ಹಾಗೂ ಈ ಊರಿನ ಎಲ್ಲ ಸಮಿತಿಯ ಪದಾಧಿಕಾರಿಗಳು ಸೇರಿಸಿಕೊಂಡು ನಾವು ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಾವು ಒಂದು ಆಲೋಚನೆಯಲ್ಲಿ ಇದ್ದೇವೆ. ಓಕೆ. ಹಾಗೆಯೇ ಬ್ರಹ್ಮಕಲಶೋತ್ಸವ ಸಮಿತಿಯಲ್ಲಿ ಹೊರಕಾಣಿಕಾ ಸಮಿತಿಯ ಸಹ ಸಂಚಾಲಕರಾಗಿರುವಂತಹ ಸುರೇಶ್ ಪೂಜಾರಿ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಹೊರಕಾಣಿಕೆ ವ್ಯವಸ್ಥೆಯ ಬಗ್ಗೆ ಈಗಾಗಲೇ ನಾವು ಎಲ್ಲ ದೇವಸ್ಥಾನಗಳನ್ನು ಭೇಟಿ ಕೊಟ್ಟು ಬಂದೆ. ಈಗಾಗಲೇ ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟು ಬಂದದೆ. ಮತ್ತು ಮಠದ ಬೆಟ್ಟು, ಪುತ್ತೂರು, ಕಾವು, ನಿಡುಪಲ್ಲಿ, ಬೆಟ್ಟಂಪಾಡಿ, ಕಕ್ಕೂರು ಭಜನಾ ಮಂದಿರ, ಸುಂದರಗಿರಿ ಭಜನಾ ಮಂದಿರ, ಇದರ ಅಲ್ಲಿಯ ಸಂಘ ಸಂಸ್ಥೆಗಳ ಪದಾಧಿಕಾರಿಯನ್ನು ಭೇಟಿ ಮಾಡಿ ನಮ್ಮ ಹೊರೆಕಾಣಿಕೆಗೆ ಸಹಕರಿಸಬೇಕಂತ ಕೇಳಿಕೊಂಡು ಬಂದಿದ್ದೇವೆ. ಹಾಗೆ ಸಹಕಾರ ನೀಡ್ತೇವೆ ಅಂತ ಎಲ್ಲ ಭರವಸೆಯನ್ನು ನೀಡಿದರೆ ಅದ್ಧೂರಿಯಾಗಿ ಮಾಡುವಂಥ ಸಂದರ್ಭಗಳು ಹೆಚ್ಚಿನ ರೀತಿಯಲ್ಲಿ ಇದೆ. ಅದು ಅಲ್ಲದೆ ಇಲ್ಲಿ ನಮ್ಮ ದೇವಸ್ಥಾನದ ಹೊರೆಕಾಣಿಕೆಯೂ ಕೂಡ ಅಷ್ಟು ಅದ್ಧೂರಿಯಲ್ಲಿ ನಡೆದಿದೆ. ನಾವೇ ಸಂಚಾಲಕರಾಗಿ ಬಾಬುರೈ, ಸಹ ಸಂಚಾಲಕರಾಗಿ ಮತ್ತು ಎಲ್ಲ ಸರ್ವ ಸದಸ್ಯರು ಸೇರಿಕೊಂಡು ಮಾಡಿದ್ದೇವೆ. ನಮಗೆ ಊರಿನವರು ಮತ್ತು ಎಲ್ಲ ಸರ್ವ ಪದಾಧಿಕಾರಿಗಳು ನಮ್ಮೊಟ್ಟಿಗೆ ಸಹಕರಿಸಿ ಮತ್ತು ಊರಿನವರು ಈ ಬ್ರಹ್ಮಕಲಶೋತ್ಸವದ ಹೊರೆಕಾಣಿಕೆಗೆ ಎಲ್ಲರ ಸಹಕಾರ ಬೇಕಂತ ಕೇಳಿ ಶುಭ ಕೋರ್ತೇನೆ. ಊರಿನ ಪ್ರತಿಯೊಂದು ಕಡೆ ಕೂಡ ವಾಹನ ಹೋಗುತ್ತೆ. ಹಾಂ. ಅಲ್ಲಲ್ಲಿ ನಾವು ಈಗಾಗಲೇ ಒಂದು ತೀರ್ಮಾನವನ್ನು ಉಡ್ಡಂಗಳದಲ್ಲಿ ಎಲ್ಲ ಕಡೆಯಿಂದ ಬಂದು ಉಡ್ಡಂಗಳ ಗಡಿಭಾಗ ಅಲ್ಲಿ ಅಲ್ಲಿಂದ ಎಲ್ಲರನ್ನು ಬಂದು ಅಲ್ಲಿ ನಿಂತು ಅಲ್ಲಿಂದ ಸ್ವಾಗತಿಸಿ ಮತ್ತು ಅಲ್ಲಿಂದ ನಮ್ಮ ಪ್ರಮುಖ ಬೀದಿಯಲ್ಲಿ ಬರುವಂಥ ಕುಣಿತ ಭಜನೆ, ಚೆಂಡೆ ವಾದ್ಯ ಹಾಗೂ ಊರಿನ ಎಲ್ಲರ ರಿಕ್ಷಾ ಚಾಲಕ ಸಂಘದವರು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸ್ತೇವೆ. ಎಲ್ಲ ವಾಹನ ಚಾಲಕರು ಕೂಡ ಅದ್ಧೂರಿಯಾಗಿ ನಮ್ಮ ಮೆರವಣಿಗೆಯನ್ನು ಚಂದ ಕಾಣಿಸಿಕೊಡಲಿಕ್ಕೆ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಎಲ್ಲರೂ ಸಹಕರಿಸ್ತಾರೆ ಅಂತ ಭಾವನೆ, ಎಲ್ಲರೂ ಸಹಕರಿಸ್ತಾರೆ, ಒಪ್ಪಿಕೊಳ್ಳಿ. ಇವಿಷ್ಟು ಹೊರಕಾಣಿಕಾ ಸಮಿತಿಯ ಸಂಚಾಲಕರ ಮಾತು. ಇನ್ನಷ್ಟು ಸಮಿತಿಯ ಜೊತೆ ಮಾತಾಡೋಣ. ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಲಕ್ಷ್ಮೀನಾರಾಯಣ ಕೆದಂಬಾಡಿ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ.
ಅಧ್ಯಕ್ಷರು ಅಂತ ಹೇಳಿದಾಗ ಸ್ವಲ್ಪ ಟೆನ್ಷನ್ ಜಾಸ್ತಿ ಇರುತ್ತೆ, ಅದರ ಜೊತೆಗೆ ಸಂಭ್ರಮನೂ ಹೆಚ್ಚಿರುತ್ತೆ. ಯಾಕೆಂತ ಹೇಳಿದರೆ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾಗೋದು ಅಂತ ಹೇಳಿದರೆ ತುಂಬ ತೂಕ ಇರುವಂಥ ಜವಾಬ್ದಾರಿ ಸರ್. ಈ ಹೊತ್ತಿನಲ್ಲಿ ಏನು ಹೇಳ್ತೀರಾ? ಇದು ತೂಕ ಇರುವಂತಲ್ಲ, ನಮ್ಮ ಒಂದು ಇವರು ಶ್ರೀಕೃಷ್ಣ ಬೋಳಿಲಾಯರ ನೇತೃತ್ವದಲ್ಲಿ, ಇವರ ಶಶಿಕುಮಾರ್ ರೈ ಬಾಳ್ಯೋಟಿ ಇವರ ಸಂಚಾಲಕತನದಲ್ಲಿ, ಕೋಡಿಂಬಾಡಿ ಅಶೋಕ್ ರೈ ಅವರ ಗೌರವಾಧ್ಯಕ್ಷತೆಯಲ್ಲಿ ಮತ್ತು ಜಗನ್ಮೋಹನ್ ರೈ ಸೂರಂಬೈಲು ಇವರ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು, ನಾನು ಬ್ರಹ್ಮಕಲಶೋತ್ಸವ ಇವರ ನೇತೃತ್ವದಲ್ಲಿ ಭಾರಿ ಚಂದವಾಗಿ ಇದನ್ನು ನಾವು ಮೊದಲೇ ಯಾವ ರೀತಿಯಲ್ಲಿ ಆಲೋಚನೆ ಮಾಡಿದ್ದೇವೆ ಅದಕ್ಕಿಂತ 10 ಪಟ್ಟು ಈ ಕೆಲಸ ಮುಂದುವರಿದಿದೆ. ಅದು ನಮಗೆ ಭಾರಿ ಸಂತೋಷ ವಿಷಯ. ಮತ್ತು ಅಂದರೆ ಸಾಧಾರಣ ಒಂದು 30-35 ಲಕ್ಷ ರೂಪಾಯಿದ್ದು ಈ ಕೆಲಸ ನಮ್ಮ ಕರಸೇವಕರ ಮೂಲಕವೇ ಬಂದಿದೆ. ಅದು ನಮಗೆ ಭಾರಿ ಸಂತೋಷ ತಂದಿದೆ. ಮತ್ತು ಇದರಲ್ಲಿ ಹಣ ಕೊಟ್ಟವರು ದೊಡ್ಡವರಂತಲ್ಲ, ಬಡವರು ಕೊಟ್ಟಿದ್ದಾರೆ. ಬಡವರು ಸಾಧಾರಣ 99% ಹಣ ಕೊಟ್ಟಿದ್ದಾರೆ. ಮತ್ತು ಅವರ ರಕ್ತವನ್ನು ಬೆವರು ಮಾಡಿ ಇದರಲ್ಲಿ ತುಂಬ ದುಡಿದಿದ್ದಾರೆ. ಅದು ಭಾರಿ ಸಂತೋಷದ ವಿಷಯ ಆಗಿದೆ. ಯಾಕೆಂದರೆ ಒಂದು ಬ್ರಹ್ಮಕಲಶದ ಅಧ್ಯಕ್ಷನಾಗಿ ನಾನು ಇದು ಮಾಡುವಾಗ ನನಗೆ ಅವರು ತುಂಬ ಸಪೋರ್ಟ್ ಮಾಡಿ, ಅಷ್ಟಿಷ್ಟು ಸಪೋರ್ಟ್ ಅಂತಲ್ಲ, ಎಲ್ಲ ಆ ರೀತಿಯಲ್ಲಿ ಇದನ್ನು ಕೊಂಡೋಗಿದ್ದಾರೆ. ಇದು ನಿಜವಾಗಿ ಕರಸೇವಕರು, ನಾವಲ್ಲ, ನಾವು ಅಧ್ಯಕ್ಷರಾಗಿದ್ದರು, ನಮ್ಮನ್ನು ಅವರು ಒಟ್ಟಿಗೆ ಕೊಂಡದ್ದು ನಮ್ಮನ್ನಷ್ಟೇ. ಓಕೆ ಸರ್, 3 ದಿನ ಸಂಭ್ರಮ ಇದೆ, ಅದರ ಬಗ್ಗೆ ಹೇಳಿ. ಅದು 3 ದಿನ ಅಂದರೆ ಇವಾಗ ಸಾಧಾರಣ ನಮ್ಮದು ಒಂದು 20,000 ಜನರು ಇಲ್ಲಿ ಸೇರ್ಬೋದು ಈ ದೈವಸ್ಥಾನದ ವಿಷಯದಲ್ಲಿ. ಅದು ಭಾರಿ ಸಂತೋಷ ಆಗ್ತದೆ. ನಾವೆಲ್ಲ ಈಗ ಈ ಆಮಂತ್ರಣ ಪತ್ರಿಕೆಯನ್ನು ಬಟವಟೆ ಮಾಡ್ತಾ ಇದ್ದೇವೆ ಇದು ಮಾಡಿ. ಹಾಗೆ ಇಲ್ಲಿ ಸಾಧಾರಣ ನಾವು ಈಗ ಅನ್ನದಾನ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನೆರವೇರಿಸಬೇಕು. ಯಾವಾಗ ಅನ್ನದಾನ ಒಂದು ಸರಿಯಾಗಿ ನಡೀತೋ ಅಲ್ಲಿ ಬ್ರಹ್ಮಕಲಶ ಆದಾಗಿ ಅದು ನಮಗೆ ಯಾವತ್ತೂ ಇದು ಅನ್ನ ಸೇವೆಯನ್ನು ನಮಗೆ ಮಾಡಬೇಕಂತ ಖುಷಿ ಇದೆ. ಓಕೆ, ಕರಸೇವಕರು ಸಂಪೂರ್ಣವಾಗಿ ಕೈ ಜೋಡಿಸಿದ್ದಾರೆ. ಹಾಗೆ ಊರಿನ ಭಕ್ತರ ಸಹಕಾರ ಹೇಗಿದೆ ಸರ್? ಅದೇ ಊರಿನವರು ಸೇರಿ ಮತ್ತು ನೆರೆ ಊರಿನವರು ಸೇರಿ ಕರಸೇವಕರು ಬಂದು ಇದು ಮಾಡಿ ಅದ್ಭುತ. ನಾವು ಯಾವುದೇ ಇದಂತಲ್ಲ, ನಾವು ಇದೊಂದು ಉತ್ಪ್ರೇಕ್ಷೆಗೆ ಹೇಳೋದಲ್ಲ, ಕರಸೇವಕರಿಂದಲೇ ಇದಾದ್ದು. ಈ ದೈವಸ್ಥಾನ ಆದ್ದೇ ಕರಸೇವಕರಿಂದ. ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ತಮ್ಮಣ್ಣ ನಾಯಕ ಸುಡುಕುಳಿ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಬ್ರಹ್ಮಕಲಶೋತ್ಸವದ ಸಂಭ್ರಮ ಕ್ಷೇತ್ರದಲ್ಲಿ ಮನೆ ಮಾಡಿರುವಂಥದ್ದು, ಸಕಲ ಸಿದ್ಧತೆಗಳು ನಡೀತಾ ಇದೆ, ಏನು ಹೇಳ್ತೀರಾ ಸರ್? ಇದು ಸುಮಾರು 1 ವರ್ಷದಿಂದ, ಅಂದರೆ ಹೋದ ವರ್ಷ ಜಾತ್ರೆಯಿಂದ ಶುರುವಾಗಿ ಅಂದರೆ 9 ತಿಂಗಳಾಯಿತು. 9 ತಿಂಗಳಿಂದ ಈ ಕಾರ್ಯಕ್ರಮಗಳು ಬರದಿಂದ ಸಾಗ್ತಿದೆ ಸಿದ್ಧತೆ. ಅಂದರೆ ಇದು ದೈವಸ್ಥಾನ ಒಂದು ಜೀರ್ಣೋದ್ಧಾರ ಆಗಬೇಕು ಅಂತ ಹೇಳಿ ನಮ್ಮ ಆಡಳಿತ ಮುಕ್ತೇಶ್ವರರಾದಂಥ ಅವರೊಂದು ಅಭಿಪ್ರಾಯ ಇತ್ತು. ಆದ ಕಾರಣ ಅದು ಅವತ್ತಿನಿಂದ ಯಾವಾಗ ಇಲ್ಲಿ ಶುರು ಮಾಡಿದ್ದೇವೆ ಕೆಲಸ, ಅವತ್ತಿನಿಂದ ಇವತ್ತಿನವರೆಗೆ ಈ ಕೆಲಸ ಆದ್ದು ನಮಗೆ ಗೊತ್ತೇ ಇಲ್ಲ. ಅಂದರೆ ನಾವು ಕೂಡ ಇದರಲ್ಲಿ ಭಾಗಿಗಳಾಗಿದ್ದೇವೆ. ಅಷ್ಟೊಂದು ಊರಿನವರು ಕೂಡ ಇಲ್ಲಿ ಕರಸೇವೆ ಮಾಡಿದ್ದಾರೆ. ದಿನಕ್ಕೆ 100-150 ಜನರಿಗಿಂತ ಜಾಸ್ತಿ ಕರಸೇವೆಯ ಮೂಲಕ ಇಂಥದ್ದೊಂದು ಭವ್ಯವಾದಂಥ ದೇವಸ್ಥಾನ ನಿರ್ಮಾಣ ಆಗಿದೆ. ಹಾಗೆ ಊರ ಹಾಗೂ ಪರವೂರ ದಾನಿಗಳಿಂದಲೂ ಕೂಡ ನಮಗೆ ಬೇಕಾದಷ್ಟು ಹಣ ಸಂಗ್ರಹ ಆಗಿದೆ. ಇನ್ನು ಹೇಳೋದಾದರೆ ಇಂಥ ಒಂದು ದೇವಸ್ಥಾನದ ಕಲ್ಲಿನ ಕೆಲಸ ಮಾಡಿದವರಂಥ ಒಂದು ಗಿರೀಶ್ ಮಣಿಯಾನಿ ಮತ್ತು ಕೃಷ್ಣಪ್ಪ ಬಳಗದವರು ಇಂಥ ಚಂದದ ಆಕೃತಿಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಹಾಗೆ ಪ್ರದೀಪ ಆಚಾರ್ಯ ಮತ್ತು ಬಳಗದವರು ಇಂಥ ಕುಸುರಿ ಕೆಲಸ, ಇದೊಂದು ಕೈ ಚಾಲಕದಿಂದ ಮಾಡಿದಂಥ ಒಂದು ಕುಸುರಿ ಕೆಲಸ ಕೂಡ ಅತ್ಯಂತ ಚಂದದಿಂದ ಮಾಡಿದಂಥ ಇವತ್ತು ದಿನಾಂಕ 19-20 ಅಂದು ನಾವು ಬ್ರಹ್ಮಕಲಶೋತ್ಸವಕ್ಕೆ ಈ ಸಕಲ ಸಿದ್ಧತೆಗಳು ನಡೆದಿವೆ. ಇದು ನಮ್ಮದು ಮಾತ್ರ ಅಲ್ಲ, ನಮ್ಮ ಊರಿನ ಜನರು ಮತ್ತು ಹೊರಗೂರಿನ ಜನರ ಸಹಕಾರದಿಂದ ಇಷ್ಟೊಂದು ಅದ್ಧೂರಿಯಾಗಿ ಇಷ್ಟೊಂದು ವೈಭವವಾದಂಥ ಈ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ. ಇದರಲ್ಲಿ ಕರಸೇವೆಯಲ್ಲಿ ಮಹಿಳೆಯರು ಮತ್ತು ಪುರುಷರು ಕೂಡ ಭಾಗಿಗಳಾಗಿದ್ದಾರೆ. ದಿನಂಪ್ರತಿ ಇವರ ಕರಸೇವೆಯಿಂದ ಇಷ್ಟೊಂದು ಭವ್ಯವಾದಂಥ ಸುಂದರವಾದಂಥ ದೇವಸ್ಥಾನ ನಿರ್ಮಾಣ ಆಗಿದೆ. ಅಂದರೆ ಇದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಕೆಲವು ದೇವಸ್ಥಾನಗಳು ಇರುವುದರಿಂದ ಅದರ ಜೊತೆಗೆ ಈ ದೇವಸ್ಥಾನವು ಸೇರ್ಪಡೆ ಆಗಬೇಕಂತೇಳಿ ನಮ್ಮದೊಂದು ಮಾದ ಅಂತ ಆಸೆ ಇದೆ. ಅನುವಂಶೀಯ ಆಡಳಿತ ಮುಕ್ತೇಸರರಾದ ಶ್ರೀಕೃಷ್ಣ ಬೋಳಿಲಾಯ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. ಬ್ರಹ್ಮಕಲಶೋತ್ಸವದ ಸಂಭ್ರಮಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದೆ ಸರ್. ಈ ಹೊತ್ತಿನಲ್ಲಿ ಕ್ಷೇತ್ರದ ಬಗ್ಗೆ ಹೇಳಲಿಕ್ಕೆ ಅಂತ ಹೇಳಿದ್ರೆ ನಾನು ಏನು ಹೇಳಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಸಾಧಾರಣ ಪುತ್ತೂರು ತಾಲೂಕಲ್ಲ, ದಕ್ಷಿಣ ಕನ್ನಡ ಮತ್ತು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ
ಇಲ್ಲಿಗೆ ಭಕ್ತಾದಿಗಳು ಬಂದು ಅವರವರ ಕಷ್ಟವನ್ನು ಬಗೆಹರಿಸಿಕೊಂಡು ಹೋಗ್ತಾ ಇದ್ದಾರೆ. ಪ್ರಕೃತ ನಾನು 2000 ಇಸವಿ ನಂತರ ನನ್ನ 99ರಲ್ಲಿ ನನ್ನ ತೀರ್ಥರೂಪರಾದ BK ವಾಸುದೇವ ಬುಳಿಲಾಯರು ದೈವಾಧೀನರಾದ ಮೇಲೆ ನಾನು ಅದನ್ನು ಮುಕ್ತೇಶ್ವರಕ್ಕೆ ಒಂದು ಜವಾಬ್ದಾರಿಯನ್ನು ತಗೊಂಡಿದ್ದೇನೆ. ಬರೀ ನಾನಲ್ಲ, ನನ್ನೊಟ್ಟಿಗೆ ಇಡೀ ಗ್ರಾಮವೇ ಇದೆ. 94ರಲ್ಲಿ ನಾವೊಂದು ಇಲ್ಲಿ ಅಜೀರ್ಣವಾಗಿದ್ದ ನಮ್ಮ ರಣಮಂಗಲ ಸುಬ್ರಹ್ಮಣ್ಯ ದೇವಸ್ಥಾನವನ್ನು ಗ್ರಾಮಸ್ಥರು ಹಾಗೂ ಈಗಿನ ಮಾನ್ಯ ಶಾಸಕರಾದ ಅಶೋಕ್ ರೈ ಅವರ ನೇತೃತ್ವದಲ್ಲಿ ಅದನ್ನು ಜೀರ್ಣೋದ್ಧಾರ ಬ್ರಹ್ಮಕಲಶ ಮಾಡಿದ್ದೇವೆ. ಮತ್ತು ನಮ್ಮ DCC ಬ್ಯಾಂಕಿನ ಡೈರೆಕ್ಟರಾದ ಶಶಿಕುಮಾರ್ ಬಾಳ್ಯಟ್ಟು ಅದರ ಸಂಚಾಲಕತ್ವ ತಗೊಂಡು ಇಡೀ ಊರನ್ನು ಒಂದು ಮಾಡಿಕೊಂಡು ನಾವು ಅದನ್ನು ಬ್ರಹ್ಮಕಲಶ ಜೀರ್ಣೋದ್ಧಾರ ಮಾಡಿದ್ದೇವೆ. ಹಾಗೆ ಪ್ರಕೃತ ಈಗ ಈ ದೈವಸ್ಥಾನ ಇದು 1939ರಲ್ಲಿ ನನ್ನ ಪಿಜ್ಜ ದಿವಂಗತ ಕಡಮಾಜ ವಿಷ್ಣು ಬೋಳಿಲ್ಲಾಯರು ಇದನ್ನು ಹಂಚಿನ ಮಾಡಿಗೆ ಪರಿವರ್ತನೆ ಮಾಡಿ ಮೊದಲು ಮುಳಿ ಮಾಡಿತ್ತು. ಆಮೇಲೆ ಅದನ್ನು ಕಲ್ಲಿನ ಗೋಡೆ ಮತ್ತು ಮರದ ಮಾಡು ಮಾಡಿ ಹಂಚಾಕಿ ಜೀರ್ಣೋದ್ಧಾರ ಬ್ರಹ್ಮಕಲಶ ಆದ್ದು. ಆಮೇಲೆ ಇಷ್ಟರ ತನಕ ಆಗಿಲ್ಲ. ಸಣ್ಣ ಮಟ್ಟಿಗೆ 1980ರಲ್ಲಿ ನನ್ನ ತೀರ್ಥರೂಪರಾದ ವಾಸುದೇವ ಬುಳಿಲ್ಲಾಯರು ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಮತ್ತು ಕೆಲವು ವರ್ಷ ಹೋಗ್ತಾ ಹೋದಾಗೆ ಅಜೀರ್ಣವಾದ ಮರಮಟ್ಟುಗಳನ್ನು 2008ರಲ್ಲಿ ನಾನು ಮಾಡಿಸಿ ಒಂದು ಕಲಶ ಮಾಡಿಸಿದ್ದೇನೆ. ಬ್ರಹ್ಮಕಲಶ ಅಂತಲ್ಲ, ಶುದ್ಧ ಕಲಶ ಮಾಡಿ ದೈವಗಳಿಗೆ ಒಂದು ಆ ಸೇವೆ ನಡೀತಾ ಇತ್ತು. ಪ್ರಕೃತ ಪ್ರಶ್ನಾಚಿಂತನೆಯಲ್ಲಿ ಕಂಡಂತೆ ಕಳೆದ ವರ್ಷ 2024ರಲ್ಲಿ ಫೆಬ್ರವರಿಯಲ್ಲಿ ಪ್ರಶ್ನಾಚಿಂತನೆಯಲ್ಲಿ ಕಂಡಂತೆ ಇವರು ನಮ್ಮ ಪ್ರಶ್ನಾಚಿಂತಕರಾದ ಚೇಕೋಡು ಸುಬ್ರಹ್ಮಣ್ಯ ಭಟ್ರು ಆ ಪ್ರಶ್ನೆ ಇಟ್ಟಲ್ಲಿ ಸಂಪೂರ್ಣವಾಗಿ ದೈವಗಳ ಕಟ್ಟಡ ಶಿಥಿಲವಾಗಿದೆ, ಅದನ್ನು ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶ ಮಾಡಬೇಕು ಅಂತ ಕಂಡ ಆ ಒಂದು ನಿರ್ಣಯದಂತೆ ಗ್ರಾಮಸ್ಥರನ್ನು ಕೂಡಿಸಿಕೊಂಡು ಒಂದು ಸಮಿತಿ ಮಾಡಿ ಮಾರ್ಚ್ 13ಕ್ಕೆ ಇದನ್ನು ನಾವು ಆ ಭೂಮಿ ಪೂಜೆ ಮಾಡಿ ಅಲ್ಲಿಂದ ಶುರು ಮಾಡಿದ ಕೆಲಸ. ಸಾಧಾರಣ 9 ತಿಂಗಳಲ್ಲಿ ಸಂಪೂರ್ಣವಾಗಿ ಈ ಕೆಲಸಗಳು ಸಂಪೂರ್ಣ ನಮ್ಮ ಗ್ರಾಮಸ್ಥರೇ, ನಾವು ಹೊರಗೆ ಎಲ್ಲೂ ತುಂಬ ವಂತಿಗೆ ಇದಕ್ಕೆ ಯಾವುದಕ್ಕೂ ಹೋಗಲಿಲ್ಲ ಕಲೆಕ್ಷನ್ಗೆ, ಎಲ್ಲ ಗ್ರಾಮಸ್ಥರೇ ಸೇರಿಕೊಂಡು ಮಾಡಿದ್ದಾರೆ. ಸಾಧಾರಣ ಒಂದು 20 ಲಕ್ಷಕ್ಕಿಂತ ಅಧಿಕ ರೂಪಾಯಿಯ ಆ ಕರಸೇವೆ ಇಲ್ಲಿ ಕಂಡು ಬರ್ತದೆ. ಮತ್ತು ನಾನು ಆನುವಂಶಿಕ ಮುಕ್ತೇಶ್ವರನಾದರೂ ಸಂಪೂರ್ಣವಾಗಿ ಇಡೀ ಗ್ರಾಮಸ್ಥರೊಂದು ಸಹಕಾರ, ಆ ಸಹಕಾರದಿಂದ ಇದು ಇಲ್ಲಿವರೆಗೆ ಬೆಳೆದು ಬಂದಿದೆ. ಇನ್ನು ಮುಂದಕ್ಕೂ ಸಂಪೂರ್ಣವಾಗಿ ಗ್ರಾಮಸ್ಥರು ಪರಗ್ರಾಮಸ್ಥರು ಭಕ್ತಾದಿಗಳ ಆ ಸಹಕಾರದಿಂದ ಇದು ನಡೀತಾ ಅಂತೇಳಿ ನನ್ನ ಒಂದು ಆಶಯ. 19 ಜನವರಿ 20ಕ್ಕೆ ಸನ್ನಿಧಾನದಲ್ಲಿ ದೈವಗಳ ಬ್ರಹ್ಮಕಲಶ 19ಕ್ಕೆ ಸಾಯಂಕಾಲದಿಂದ 20 ಮಧ್ಯಾಹ್ನ ತನಕ ನಡೀಲಿಕ್ಕಿದೆ. ಸರಿಸುಮಾರು ನಮ್ಮದೊಂದು 10-15 ಸಾವಿರ ಜನ ಆ ಅನ್ನದಾನದಲ್ಲಿ ಪಾಲ್ಗೊಳ್ತಾರಂತೇಳಿ ನಮ್ಮ ನಿರೀಕ್ಷೆ ಇದೆ. ಅದಕ್ಕೆ ಸಂಪೂರ್ಣ ರಣಮಂಗಲ ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ಹಾಗೂ ದೈವಗಳ ಆಶೀರ್ವಾದ ಇದೆ ಅಂತ ತಿಳ್ಕೊಂಡು ಈ ಕಾರ್ಯವನ್ನು ಮುಂದುವರಿಸ್ತಾ ಇದ್ದೇವೆ. ದೈವಸ್ಥಾನಕ್ಕೆ ಬೇಕಾಗಿರುವಂತಹ ಮರದ ಕೆತ್ತನೆ ಕೆಲಸವನ್ನು ಮಾಡಿರುವಂಥ ಶಿಲ್ಪಿಗಳಿದ್ದಾರೆ. ದೈವಸ್ಥಾನಕ್ಕೆ ಬೇಕಾಗಿರುವಂಥ ಮರದ ಎಲ್ಲ ಕೆತ್ತನೆ ಕೆಲಸಗಳನ್ನು ಇವರೇ ಮಾಡಿರುವಂಥದ್ದು, ತುಂಬಾ ನಾಜೂಕಾಗಿ ಮಾಡಿದ್ದಾರೆ. ಮಾತಾಡಿಸ್ಬೇಕು. ಇವರು ಗುರುವಾಯೂರಿನವರು. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಪ್ರದೀಪ್. ಓಕೆ ಸರ್, ಇಲ್ಲಿನ ಕೆಲಸದ ಕಾರ್ಯಗಳ ಬಗ್ಗೆ ಹೇಳೋದಾದ್ರೆ? എൻ്റെ അച്ഛൻ 2008 വിട്ട്ല പഞ്ചലിംഗേശ്വര ടെമ്പിളിൽ വർക്കാക്കിയിട്ടുണ്ടായിരുന്നു. അവിടെ ഒരു 5 വർഷത്തോളം പഞ്ചലിംഗേശ്വരത്തിൻ്റെ വർക്ക് ചെയ്തിട്ടുണ്ട്. പിന്നെ കുണ്ടടക്ക വിഷ്ണുമൂർത്തി ക്ഷേത്രത്തിൻ്റെ വർക്ക് അച്ഛനായിരുന്നു. പിന്നെ അച്ഛൻ മരണപ്പെട്ടതിൻ്റെ ശേഷമാണ് ഞാൻ ഈ അമ്പലത്തിൽ കൂടുതലായിട്ട് സ്വന്തമായിട്ട് വർക്ക് ചെയ്യാൻ തുടങ്ങിയത്. പിന്നെ അതിൻ്റെ ശേഷം കുമ്പളത്ത് ഒരു വർക്കാക്കി, പിന്നെ സാരടക്കയിൽ ഒരു വർക്കുണ്ടായിരുന്നു. പിന്നെ ഈ രണമംഗലത്ത് എൻ്റെ വൈഫിൻ്റെ വലിയച്ഛൻ ഒരു വർക്കാക്കിയിട്ടുണ്ടായിരുന്നു. അതിൻ്റെ ഒരു കണക്ഷനിലാണ് എനിക്ക് ആർളപ്പദവ് അമ്പലത്തിൻ്റെ വർക്ക് കിട്ടിയത്. കൃഷ്ണനാണ് എന്നെ ഈ വർക്കിനെ വിളിച്ചത്. അപ്പോൾ കൃഷ്ണനോട് അതിയായ നന്ദിയുണ്ട് ഈ വർക്കിനെ വിളിച്ചതിന്, ഈ വർക്ക് ചെയ്യാനുള്ള അവസരം തന്നതിന്. പിന്നെ ഈ ആർളപ്പദവിലുള്ള നാട്ടുകാരോട് വളരെ നന്ദിയുണ്ട്. പിന്നെ ഈ നാട്ടിലെ ജനങ്ങൾ നല്ല സപ്പോർട്ടുണ്ടായിരുന്നു വർക്കിനെല്ലാം. എല്ലാം ഈ മരമെല്ലാം കുറച്ച് നല്ല ഹെവി വർക്കായിരുന്നു. പിന്നെ നല്ല ലോഡ്, നല്ല വെയിറ്റുള്ള പണിയാണ്. അപ്പോൾ അവിടുന്ന് ലോഡെല്ലാം ഈ രണമംഗലത്തെ അമ്പലത്തിൽ നിന്നാണ് ഈ അമ്പലത്തിൻ്റെ പണികളെല്ലാം ചെയ്തത്. ഫിറ്റിങ്സ് മാത്രമാണ് ഇവിടെ വെച്ച് ചെയ്തത്. അപ്പോൾ അവിടുന്ന് കൊണ്ടുവരാനും ഈ മരമെല്ലാം കൊണ്ടുവരാൻ ഈ നാട്ടിൻ്റെ ആൾക്കാരെല്ലാം സഹായിച്ചിട്ടുണ്ട്. അപ്പോൾ ഈ നാട്ടുകാരെ സപ്പോർട്ടും കൂടി ഉണ്ട് ഈ വർക്കെല്ലാം ഫിനിഷാക്കി തരാൻ. പിന്നെ ടൈം കുറച്ച് കുറവായിരുന്നേ. അപ്പോൾ ഈ വർക്കിൽ എൻ്റെ കൂടെ വർക്ക് ചെയ്ത പണിക്കാരെല്ലാവരും നന്നായി ആത്മാർത്ഥത്തോടെ ചെയ്ത കാരണമാണ് ഈ പണിയെല്ലാം പെട്ടെന്ന് തീർക്കാൻ സാധിച്ചത്. മെയിനായിട്ട് ഈ ഉണ്ണിയേട്ടൻ കൊത്തുപണിയെല്ലാം എടുത്ത് ചെറിയൊരു സമയത്തിലാണ് ഇത്ര എല്ലാ പണികളെല്ലാം പെട്ടെന്ന് തീർത്തത്. പിന്നെ എൻ്റെ അനിയനുണ്ടായിരുന്നു പ്രതീഷ്, അവൻ നന്നായിട്ട് വർക്ക് ചെയ്തിട്ടുണ്ട്. പിന്നെ കൂടെയുള്ള ആൾക്കാർ രതീഷ്, ഷാജി, സന്തോഷേട്ടൻ,
സന്തോഷേട്ടൻ, ആനന്ദേട്ടൻ്റെ വീട് ഇവിടെ സ്വർഗത്താണ്. പിന്നെ സുന്ദരേട്ടൻ, നാരായണേട്ടൻ വീട്ടിലത്തുള്ള വർക്ക് ഉള്ള ആളാണ്. അപ്പോൾ എല്ലാവരും കൂടിയിട്ട് ಒತ್ತುರಿಮೆಯಲ್ಲಿ ചെയ്തിട്ടാണ് ಈ ವರ್ಕ್ ಪೆಟ್ಟನ್ನು കഴിയാൻ ಸಾಧಿಸೋದು. ವೀಕ್ಷಕರೇ, ಕೆತ್ತನೆಯ ಕೆಲಸ ಮಾಡುವಂತಹ ಶಿಲ್ಪಿಗಳು ಹೇಳಿದಂಥ ಮಾತುಗಳನ್ನು ಕೇಳಿದ್ರಲ್ಲ, ಅವರ ಕೆಲಸ ಒಂದು ಕಡೆಯಲ್ಲಿ ಸಾಗ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಸಂಪೂರ್ಣವಾಗಿರುವಂತಹ ಕರಸೇವೆಗಳು ನಡೀತಾ ಇರುವಂಥದ್ದು. ಊರಿನ ಭಕ್ತರು ಕೂಡ ಬಂದು ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು, ನೆಲ ಸಮತಟ್ಟು ಮಾಡುವಂಥ ಕೆಲಸಗಳು ನಡೀತಾ ಇದೆ. ಹಾಗೆಯೇ ಹಲವಾರು ಕೆಲಸ ಕಾರ್ಯಗಳು. ಬ್ರಹ್ಮಕಲಶೋತ್ಸವ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು, 1-2 ಕೆಲಸ ಅಂತಲ್ಲ, ಎಷ್ಟು ಕೆಲಸ ಮಾಡಿದರೂ ಮುಗಿಯೋದಿಲ್ಲ. ಹಾಗಾಗಿ ಊರಿನ ಭಕ್ತರು ಇಲ್ಲಿ ವಿಶೇಷವಾಗಿ ಬಂದು ತಮ್ಮನ್ನು ತಾವು ತೊಡಗಿಸಿಕೊಂಡು ಕರಸೇವೆಗೆ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಂದು ಹಂತದಲ್ಲಿ ಕೂಡ ಅಚ್ಚುಕಟ್ಟಾಗಿ ಎಲ್ಲ ಕೆಲಸಗಳು ನಡೀಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಎಲ್ಲ ಕೆಲಸಗಳು ಕೂಡ ನಡೀತಾ ಇದೆ. ಊರಿನ ಭಕ್ತರೇ ಬಂದು ಕರಸೇವೆಯಲ್ಲಿ ಕೈ ಜೋಡಿಸ್ತಾ ಇರುವಂಥದ್ದು. ಎಲ್ಲ ರೀತಿಯಾದಂಥ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದೆ. ಸ್ವಚ್ಛತೆ ಕೆಲಸ ಆಗಿರ್ಬೋದು, ಮಣ್ಣನ್ನು ಸಮತಟ್ಟು ಮಾಡುವಂಥದ್ದಾಗಿರ್ಬೋದು, ಹಾಗೆಯೇ ಇಲ್ಲಿ ಕೆತ್ತನೆಯ ಕೆಲಸಗಳು ಕೂಡ ನಡೀತಾ ಇರುವಂಥದ್ದು. ಹಾಗಾಗಿ ಹಲವಾರು ಕೆಲಸಗಳು ಊರಿನ ಪುರುಷರಾಗಿರ್ಬೋದು, ಮಹಿಳಾ ಭಕ್ತರಾಗಿರ್ಬೋದು, ಎಲ್ಲರೂ ಕೂಡ ಬಂದು ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೈವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ನಡೀತಾ ಇರುವಂತಹ ಕರಸೇವೆಯ ಚಿತ್ರಣ. ಸ್ವಾಗತ ಸಮಿತಿಯ ಸಹ ಸಂಚಾಲಕರಾಗಿರುವಂತಹ ಪ್ರಸಾದ್ ಪಾಣಾಜಿ ಅವರಿದ್ದಾರೆ. ಹಾಗೆಯೇ ಇವರು ಕರಸೇವಾ ಸಮಿತಿಯಲ್ಲಿ ಕೂಡ ತೊಡಗಿಸಿಕೊಂಡಿರುವಂಥದ್ದು. ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಇಲ್ಲಿನ ಕೆಲಸ ಕಾರ್ಯಗಳ ಬಗ್ಗೆ ಹೇಳೋದಾದ್ರೆ, ನಿಜಕ್ಕೂ ಕೂಡ ಒಂದು ದೇವರ ಅನುಗ್ರಹ ಜೊತೆಗೆ ನಾವು ಸಾಧಿಸ್ತೇವೆ ಅನ್ನುವಂಥ ಒಂದು ದೃಢ ಸಂಕಲ್ಪ ಇದ್ದರೆ ಎಂತಹ ಒಂದು ಕಠಿಣ ಕೆಲಸವನ್ನು ಕೂಡ ಅತ್ಯಂತ ಕಡಿಮೆ ಅವಧಿಯಲ್ಲಿ ಸಾಧಿಸಬಹುದು ಅನ್ನುವುದಕ್ಕೆ ಇಲ್ಲಿ ಜೀರ್ಣೋದ್ಧಾರ ಬ್ರಹ್ಮಕಲಶಕ್ಕೆ ಸಿದ್ಧಗೊಂಡಿರುವ ಈ ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೈವಗಳೇ ಈ ಒಂದು ದೈವಸ್ಥಾನವೇ ಸಾಕ್ಷಿ ಅಂತ ಹೇಳ್ತಾರೆ. ಯಾಕೆಂತ ಹೇಳಿದರೆ ಇದು ಬಹುಶಃ ಇತಿಹಾಸ ಪ್ರಸಿದ್ಧವಾದಂಥ ಒಂದು ದೇವಸ್ಥಾನ. ಇದು ಕಾರಣಿಕವಾದಂತಹ ದೇವಸ್ಥಾನ. ಜೊತೆಗೆ ಇಲ್ಲಿಯ ಬ್ರಹ್ಮಕಲಶೋತ್ಸವವನ್ನು ನಾವು ಗಮನಿಸಿದರೆ ಬಹುಶಃ ಅತ್ಯಂತ ಕಡಿಮೆ ಅವಧಿಯಲ್ಲಿ ಆದಂತಹ ಒಂದು ಜೀರ್ಣೋದ್ಧಾರಗೊಂಡಂತಹ ಒಂದು ಇತಿಹಾಸ ಕೂಡ ಈ ಒಂದು ದೇವಸ್ಥಾನಕ್ಕೆ ಸಲ್ಲಬೇಕು ಅಂತ ಹೇಳಿ ನನ್ನ ಅನಿಸಿಕೆ. ಓಕೆ, ನಿಮ್ಮ ಸಮಿತಿಯ ಕಾರ್ಯವೈಖರಿಗಳು ಯಾವ ರೀತಿ ಇರುತ್ತೆ ಅದರ ಬಗ್ಗೆ? ಬಹುಶಃ ಇಲ್ಲಿ ಈ ಒಂದು ದೇವಸ್ಥಾನ ಇಷ್ಟು ಅಚ್ಚುಕಟ್ಟಾಗಿ ಪೂರ್ತಿಗೊಳ್ಳಬೇಕು ಅಂತಾದರೆ ಇದರಲ್ಲಿ ದೊಡ್ಡ ಪಾತ್ರ ಇರುವಂಥದ್ದು ಈ ಊರಿನ ಭಗವದ್ಭಕ್ತರ ಕರಸೇವೆಗಳು. ನಾವು ಗಮನಿಸ್ಬೋದು, ಈ ಕರಸೇವೆಯಲ್ಲಿ ತೊಡಗಿಸಿಕೊಂಡಂಥವರು ಅನೇಕರು ಕೂಡ ಯುವಕರು ಮತ್ತು ಎಲ್ಲರೂ ಕೂಡ ದಿನಗೂಲಿ ಕೆಲಸದವರಿದ್ದಾರೆ. ಸಂಜೆ ಹೊತ್ತಿಗೆ ತನ್ನ ಕೆಲಸವನ್ನು ಮುಗಿಸಿ ನಂತರದ ಸಮಯದಲ್ಲಿ ಅವರು ಪೂರ್ತಿಯಾಗಿ ಈ ದೇವಸ್ಥಾನದಲ್ಲಿ ಕರಸೇವೆಯಲ್ಲಿ ಸ್ವಇಚ್ಛೆಯಿಂದ ತೊಡಗಿಸಿಕೊಂಡ ಪರಿಣಾಮ ಇದು ಇಷ್ಟು ಅಚ್ಚುಕಟ್ಟಾಗಿ ಇವತ್ತು ನಮ್ಮ ಎದುರು ತಲೆ ಎತ್ತಿ ನಿಂತಿದೆ. ಸ್ವಾಗತ ಸಮಿತಿಯ ಬಗ್ಗೆ ಇದೀಗಲೇ ನೀವು ನೋಡಿರ್ಬೋದು, ಇವತ್ತು ಇಡೀ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಕೇವಲ ಇದು ಪಾಣಾಜೆಗೆ ಅಷ್ಟೇ ಸೀಮಿತಗೊಂಡಿಲ್ಲ, ಬದಲಾಗಿ ಪುತ್ತೂರು ಜಿಲ್ಲೆಯಾದ್ಯಂತ ಇವತ್ತು ಹೆಸರನ್ನು ಈ ದೇವಸ್ಥಾನ ಪಡ್ಕೊಂಡಿದೆ. ಇಲ್ಲಿಯ ದೈವಗಳ ಕಾರಣಿಕ ಅಷ್ಟೇ ಇದೆ. ಇವತ್ತು ನಾನು ಆಗಲೇ ಹೇಳಿದೆ, ಇನ್ನೀಗ 19-20 ತಾರೀಕಿನಂದು ನಾವೆಲ್ಲರೂ ಕೂಡ ಊರಿನವರು ಪರ ಊರಿನವರು ಎಲ್ಲರೂ ಕೂಡ ಈ ಒಂದು ಬ್ರಹ್ಮಕಲಶೋತ್ಸವಕ್ಕೆ ಸಾಕ್ಷಿ ಆಗಲಿಕ್ಕಿದ್ದೇವೆ. ಅನೇಕ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದೇವೆ. ಈಗಾಗಲೇ ಪೇಟೆಯಲ್ಲಿ ನಾವು ಕಾಣ್ಬೋದು, ಈಗಾಗಲೇ ಬಂಟಿಂಗ್ಸ್ಗಳಿರ್ಬೋದು, ಬ್ಯಾನರ್ಗಳಿರ್ಬೋದು, ಅದೇ ರೀತಿ ಇಡೀ ಪೇಟೆಯೇ ಇವತ್ತು ಶೃಂಗಾರಗೊಂಡಿದೆ ಅಂತ ಹೇಳಿದರೆ ಅದು ಈ ದೈವದ ಅನುಗ್ರಹ. ಮತ್ತು ಅದೇ ರೀತಿ ಎಲ್ಲ ಅನೇಕ ಭಗವದ್ಭಕ್ತರು ಕೂಡ ಇಲ್ಲಿ ಸೇರಲಿಕ್ಕಿದ್ದಾರೆ. ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೈವಸ್ಥಾನದ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲವೂ ಕೂಡ ಇದೇ ಒಂದು ಜಾಗದಲ್ಲಿ ನಡೆಯುವಂಥದ್ದು. ಭವ್ಯವಾಗಿರುವಂಥ ಸಭಾಂಗಣವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ನೀವೀಗ ನೋಡ್ತಾ ಇರ್ಬೋದು, ಈ ಒಂದು ಸಭಾಂಗಣವನ್ನು ಈ ವರ್ಷವೇ ಪ್ರಾರಂಭ ಮಾಡಿರುವಂಥದ್ದು, ಕಟ್ಟಿರುವಂಥದ್ದು, ನಿರ್ಮಾಣ ಕಾರ್ಯವನ್ನು ಮಾಡಿರುವಂಥದ್ದು. ಹಾಗಾಗಿ ಎಲ್ಲ ರೀತಿಯಂಥ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ, ಅಂದರೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಏನಿದೆಯೋ ಅವೆಲ್ಲವೂ ಕೂಡ ಇದೇ ವೇದಿಕೆಯಲ್ಲಿ ನಡೆಯುತ್ತೆ. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಮೇಳೈಸಲಿಕ್ಕಿದೆ. ಊರಿನ ಒಂದಿಷ್ಟು ಕಲಾವಿದರಿಂದ ಹಾಗೆಯೇ ಬೇರೆ ಬೇರೆ ಊರುಗಳಿಂದ ಬಂದಂಥ ಕಲಾವಿದರಿಗೆ ಈ ಒಂದು ವೇದಿಕೆಯನ್ನು ಮಾಡಲಾಗಿದೆ. ಇಲ್ಲೇ ಸಭಾ ಕಾರ್ಯಕ್ರಮ ನಡೆಯುತ್ತೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುವಂಥದ್ದು. 19ನೇ ತಾರೀಕಿಗೆ ಹಾಗೆಯೇ 20ನೇ ತಾರೀಕಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಭರತನಾಟ್ಯ ಇದೆ, ಹಾಗೆಯೇ ಯಕ್ಷಗಾನ ತಾಳಮದ್ದಳೆ ಇದೆ, ನಾಟಕ ಇದೆ. ಇವೆಲ್ಲವೂ ಕೂಡ ಇದೇ ಒಂದು ವೇದಿಕೆಯಲ್ಲಿ ನಡೆಯುವಂಥದ್ದು. ಚಿಣ್ಣರ ಉತ್ಸವ ಕೂಡ ನಡೆಯುತ್ತೆ. ಹಾಗೆಯೇ 20ನೇ ತಾರೀಕಿನಂದು ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿಯವರಿಂದ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಕೂಡ ಇದೆ. ಇದು ಕೂಡ ಇದೇ ವೇದಿಕೆಯಲ್ಲಿ ನಡೆಯುವಂಥದ್ದು. ಹಾಗಾಗಿ ಈ ವರ್ಷ ಈ ಒಂದು ಭವ್ಯವಾಗಿರುವಂತಹ ಸಭಾಂಗಣವನ್ನು ನಿರ್ಮಾಣ ಮಾಡಿರುವಂಥದ್ದು. ಕೆಲಸ ಕಾರ್ಯಗಳು ಕೂಡ ನಡೀತಾ ಇದೆ. ನೀವು ನೋಡ್ಬೋದು, ಕೆಲಸಗಳು ನಡೀತಾ ಇರುವಂಥದ್ದು. ಒಂದಿಷ್ಟು ಕರಸೇವಕರು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಆಯಾ ಸಮಿತಿಯ ಸದಸ್ಯರುಗಳು ಸಂಚಾಲಕರ ಮಾತನ್ನು ಕೇಳಿದ್ರಲ್ಲ. 19 ಮತ್ತು 20ನೇ ತಾರೀಕಿನಂದು
ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೈವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ಊರಿನ ಭಕ್ತರೆಲ್ಲ ಭಾಗಿಯಾಗ್ತಾರೆ. ಹಾಗೆಯೇ ನೀವು ಕೂಡ ಬಂದು ಈ ಒಂದು ಬ್ರಹ್ಮಕಲಶೋತ್ಸವದ ಪುಣ್ಯ ಕಾರ್ಯದಲ್ಲಿ ಕೈಜೋಡಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.